ಭೂತನಾದ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹು ಶಾಸ್ತ್ರೇ ನಮೋ ನಮಃ. ಭೂತನಾದ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹು ಶಾಸ್ತ್ರೇ ನಮೋ ನಮಃ. ಅಯ್ಯಪ್ಪ ಭಜನಾ ಮಂದಿರ ಬೇಡಿಜಾಡು 8ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಆ ಪಂಚಮದೇಶದಲ್ಲಿ ಸಮಿತಿ ಜ್ಯೋತಿಯನ್ನು ಕೊಂಡು ಕುಣಿತ ಭಜನೆಯಲ್ಲಿ ಪ್ರಾರಂಭವಾದದ್ದು ಇಂಜಲಿ ಎಲ್ಲ ನಡೆಸುವ ಮಹಾಂತ ಕಾರ್ಯಕ್ರಮಗಳನ್ನು ನಡೆಪಾದುಕೊಟ್ಟು ಸಮಸ್ತ ಭಕ್ತರುಗಳ ಪ್ರತಿನಿಧಿ ಸಮಸ್ತ ದಲಿತವನ್ನು ನಿವಾರಣೆ ಮಾಡಿಕೊಂಡು ಮೇಲ್ಪಲ್ಲಿರುವಂಥ ಮಹಾಂತರಿಗಳ ಉತ್ತರವಂತ ರವಿವಿದ್ದೇನೆ ಗ್ರಾಮಾಧಿಪತಿಯಾಗಿನ ಪಂಚಲಿಂಗೇಶ್ವರ ದೇವರುಗಳ ಪರಿವಾರ ದೇವರುಗಳ ಬರಡು ಬಂದು ಭಕ್ತಿಪೂರ್ವಕವಾದ ದೇವರುಗಳ ಮಾಡ್ಕೊಂಡು ಶಕ್ತಿ ಪ್ರಾರ್ಥನೆ. ನಮೋ ನಮಸ್ತೆ ನಮೋ ದೇವ ದೇವದೇವೋ ಮಹೇಶ್ವರ ಗುರುದೇವ ಸರ್ವ ತಸ್ಮೈ ಶ್ರೀ ಗುರುವೇ ನಮಃ. ಪಂಚಲಿಂಗೇಶ್ವರ ಮೂರ್ತಯೇ ನಮಃ. ಯಥಾಂ ಶಕ್ತಿ ಪ್ರಾರ್ಥನಂ ಸಮರ್ಪಯಾಮಿ ನಮಃ. ಸರ್ಪಶಾಹಿ ಪಂಪೆ ರಾಮದೇವರತ್ತಗ ಉಪ್ಪು ನೀರ ಕಡಲ ಕಟ್ಟೆ ಕಟ್ಟಿ ನೇರ್ಗ ಸರ್ಪಶಾಹಿ ಪಂಪೆ ರಾಮದೇವರತ್ತಗ
दैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ಇನ್ನು ನೋಡುವ ಆಸೆ ಬಂದಿದಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ ಇನ್ನು ಇನ್ನು ನೋಡುವ ಆಸೆ ಬಂದಿದಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿದಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿದಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಶಕ್ತಿ ನಿನ್ನಲ್ಲಿದೆಯು ಶಾರದಮ್ಮ ನಿನ್ನ ನೋಡಿ ಹಾಡೋ ಆಸೆ ನನಗೆ ಬಂದಿತಮ್ಮ
ನನಗೆ ಬಂದಿತಮ್ಮ. ರತ್ನದಂತ ಮಾತುಗಳನ್ನೇ ಆಡಿಸಮ್ಮ, ಒಲ್ಲಿ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ. ರತ್ನದಂತ ಮಾತುಗಳನ್ನೇ ಆಡಿಸಮ್ಮ, ಒಲ್ಲಿ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ. ಎಂತ ಅಂದ ಎಂತ ಚಂದಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸಿ ಇಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸಿ ಇಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ, ನಿನ್ನ ವೀಣೆ ದಂತಿ ಮಾಡಿ ನುಡಿಸು ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ, ನಿನ್ನ ವೀಣೆ ದಂತಿ ಮಾಡಿ ನುಡಿಸು ಶಾರದಮ್ಮ. ನಿನ್ನ ವೀಣೆ ದಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. प्रणवालय पाहि परिपालय परमेशी
ಇನ್ನು ಮುಂದೆ ನಾವು ಸತ್ಯವಂತರಾಗ ಮೇಲಿರುವ ಭಗವಂತ ನಮ್ಮನ್ನು ಮೆಚ್ಚುವನು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು. ಮೃದು ಹೃದಯವಿರುವ ಪ್ರತಿಯೊಬ್ಬನಿಗೂ ಕಣ್ಣೀರು ಬರದೇ ಇರದು. ನಮ್ಮೀ ಮಕ್ಕಳು ಪ್ರಸ್ತುತಪಡಿಸುವ ಕಥಾನಕ ನೃತ್ಯವನ್ನು ನೋಡಿದಾಗ
ನೊಂದು ಕನ್ನೆ ಇವಳನ್ನು ಕೊಂದು ತಿಂದರೆ ನೆಚ್ಚನ ಪರಮಾತ್ಮನು ಎನ್ನ ಒಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆ ಎನ್ನುತ್ತಾ ಹುಲಿಯಾಗಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಒಂದು ಮುಖ್ಯ ಪರಿಕಲ್ಪನೆಯಾದರೆ ಪ್ರಾಮಾಣಿಕತೆ ಮನುಷ್ಯನ ನಡತೆಯ ಅಂಶವನ್ನು ಸೂಚಿಸುತ್ತದೆ. ಸತ್ಯ ನಿಷ್ಠುರವಾದರೆ ಪ್ರಾಮಾಣಿಕತೆಯಿಂದ ಇರುವುದು ಅಷ್ಟೇ ಕಷ್ಟಕರ. ನಮ್ಮ ಜೀವನದ ಅನೇಕ ಮಹತ್ವದ ಸಮಯದಲ್ಲಿ ನಮ್ಮ ಎದುರು ಸುಳ್ಳು ಅಥವಾ ಸತ್ಯ ಆಯ್ಕೆಯಾಗಿರುತ್ತದೆ. ಸುಳ್ಳು ಅತ್ಯಂತ ರಮಣೀಯವಾಗಿದ್ದರೆ ಸತ್ಯ ಕಟುವಾಗಿರುತ್ತದೆ. ಆದರೆ ಸತ್ಯವೇ ಅತ್ಯಂತ ಶಕ್ತಿಶಾಲಿ, ಪ್ರಾಮಾಣಿಕತೆ ಅತ್ಯಂತ ಪವಿತ್ರವಾದುದು. ಸತ್ಯ ಪ್ರಾಮಾಣಿಕತೆಯ ಅನುಷ್ಠಾನ. जय त्वं देवी चामुण्डे जय भूतापहारिणि जय सर्वगते देवी कालरात्रि नमस्तुते। जय त्वं देवी चामुण्डे जय भूतापहारिणि जय सर्वगते देवी कालरात्रि नमस्तुते। जयन्ती मंगला काली भद्रकाली कपालिनी दुर्गा शिवा क्षमा धात्री स्वाहा स्वाहा नमस्तुते। या देवी सर्वभूतेषु मातृरूपेण संस्थिता नमस्तस्मै 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 नमो नमः। 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 सर्वमंगल मंगल्ये शिवे सर्वार्थ साधिके शरण्ये त्र्यंबके गौरी नारायणी नमस्तुते। सर्वमंगल मंगल्ये शिवे सर्वार्थ साधिके शरण्ये त्र्यंबके गौरी नारायणी नमस्तुते। सृष्टि स्थिति विनाशनां शक्तिभूते सनातनी गुणाश्रये गुणमये नारायणी नमस्तुते। शरणागत दीनार्थ परित्राणपरायणे सर्वशक्ति हरे देवी नारायणी नमस्तुते। या देवी सर्वभूतेषु धात्रीरूपेण संस्थिता
नमस्तस्मै 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 नमो नमः 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 ದಿಶಾ ನಿನ್ನ ಅದ್ಭುತ ನೃತ್ಯ ಪ್ರದರ್ಶನಕ್ಕೆ ಇನ್ನು ಮುಂದೆ ಭಾವಗೀತೆಯ ಮೂಲಕ ಭಾವನಾ ಲೋಕಕ್ಕೆ ಕರೆದೊಯ್ಯಲು ಬರುತ್ತಿದ್ದಾರೆ ಜೀವಜ್ ಈಶ್ವರ ಮಂಗಲ. ಗಾಲು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಾಲು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಲೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಲೆ ಬಾಗಿದವೋ ಮಾಯಾಕ್ತಿ ಚಾಮುಂಡಿ ಮಂಡೇಲಿ ಒದರಿರಿ ಮಾಯಾಕ್ತಿ ಚಾಮುಂಡಿ ಮಂಡಲ್ಲಿ ಒದರಿರಿ ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಲೆ ಬಾಗಿದವೋ ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಲೆ ಬಾಗಿದವೋ ತಿಂಗಾಲು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಾಲು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಲೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಲೆ ಬಾಗಿದವೋ ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಹೂ ಕಂಡು ಮಂಡೆ ಅಲ್ಲೇ ಒದರಿ ಬಾಲೆ ಬಾಗಿದವೋ ಹೂ ಕಂಡು ಮಂಡೆ ಅಲ್ಲೇ ಒದರಿ ಬಾಲೆ ಬಾಗಿದವೋ ತಿಂಗಾಲು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಾಲು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಲೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಲೆ ಬಾಗಿದವೋ ಕರಿಯ ಕಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡೆ ಮುಡಿ ಮ್ಯಾಲೆ ಬರುವವಳೆ ಬಾಲೆ ಬಾಗಿದವೋ ನಡೆ ಮುಡಿಯ ಮ್ಯಾಲೆ ಬರುವವಳೆ ಬಾಲೆ ಬಾಗಿದವೋ ತಿಂಗಾಲು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಾಲು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಲೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಲೆ ಬಾಗಿದವೋ. ಧನ್ಯವಾದಗಳು ಜೀವಜ್. ಕಂಸಾಳೆ ನೃತ್ಯ ಜಾನಪದ ಸಾಹಿತ್ಯ ನಮ್ಮ ಸಂಸ್ಕೃತಿಯ ಪ್ರತೀಕ. ಅಂತಹ ಜಾನಪದ ಕಲೆಯಲ್ಲಿ ಡೊಳ್ಳು ಕುಣಿತ, ಕರಡಿ ಮಜಲು, ವೀರಗಾಸೆ, ನಂದಿಕೋಲು ಕುಣಿತ, ಕಂಸಾಳೆ ಮುಂತಾದ ವಿವಿಧ ಪ್ರಕಾರಗಳನ್ನು ನೋಡಬಹುದು. ಈ ಕಂಸಾಳೆಯು ಮೈಸೂರು, ನಂಜನಗೂಡು, ಮಂಡ್ಯ, ಕೊಳ್ಳೇಗಾಲ ಈ ಸುತ್ತಮುತ್ತಲಿನ ಭಾಗದಲ್ಲಿ ಪ್ರಚಲಿತದಲ್ಲಿರುವ ನೃತ್ಯ ಪ್ರಕಾರವಾಗಿದೆ. ಈ ಪ್ರದೇಶಗಳಲ್ಲಿ ಈ ಕಲೆಯು ಇಂದಿಗೂ ಜೀವಂತವಾಗಿದೆ. ಇದು ಮಹದೇಶ್ವರನ ಭಕ್ತ ವೃಂದದವರಿಂದ ಪ್ರಾರಂಭಿಸಲ್ಪಟ್ಟ ಜಾನಪದ ಕಲೆ. ದೇವರ ಗುಡ್ಡರು ಎನ್ನುವವರು ಬಳಸುವ ವಿಶೇಷ ವಾದ್ಯ. ವಾಹನ ಸಂಚಾರ ಕಡಿಮೆ ಇದ್ದ ಆ ದಿನಗಳಲ್ಲಿ ಜನರು ಮಹದೇಶ್ವರನ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಗುಂಪು ಗುಂಪಾಗಿ ಸಾಗುವಾಗ
ದಟ್ಟ ಅರಣ್ಯದಲ್ಲಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯುವ ಸಲುವಾಗಿ ಕಂಚಿನಿಂದ ಮಾಡಿದ ಜೋಡಿ ಕಂಸಾಳೆಯನ್ನು ಬಳಸಿಕೊಂಡು ಸಾಗುತ್ತಿದ್ದರು. ಕಂಸಾಳೆಯನ್ನು ಕೈಯಲ್ಲಿ ಹಿಡಿದು ತಾಳ ಹಾಕುತ್ತಾ ಶಿವ ಶರಣರ ಮಹಿಮೆಗಳನ್ನು ಹಾಡುತ್ತಾ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಪ್ರಯಾಣ ಮಾಡುತ್ತಿದ್ದರು. ಹೀಗೆ ಪ್ರಾರಂಭವಾದ ಈ ಕಲೆಯು ಈಗ ನಾಗರಿಕತೆ ಬೆಳೆದ ಮೇಲೂ ತನ್ನ ಕಂಪನ್ನು ಉಳಿಸಿಕೊಂಡಿದೆ. ಸಾಮಾನ್ಯವಾಗಿ ಈ ನೃತ್ಯವನ್ನು ದೊಡ್ಡ ಗುಂಪುಗಳಲ್ಲಿ ಜಾಸ್ತಿ ಜನ ಸೇರಿ ಮಾಡುತ್ತಾರೆ. ಕಂಸಾಳೆ ನೃತ್ಯದಲ್ಲಿ ಬಳಸುವ ಹಾಡುಗಳು ಮತ್ತು ನೃತ್ಯಗಳು ಸಾಮಾನ್ಯವಾಗಿ ಭಗವಂತನನ್ನು, ಅದರಲ್ಲೂ ಶಿವನನ್ನು ಸ್ತುತಿಸುವುದೇ ಆಗಿರುತ್ತದೆ. ಸಾಮಾನ್ಯ ಜನರು ಎದುರಿಸುವ ತೊಂದರೆಗಳನ್ನು ಕೂಡ ಹಾಡಿನಲ್ಲಿ ತಿಳಿಸುತ್ತಾರೆ. ಈ ರೀತಿಯಾಗಿ ಹೆಚ್ಚು ಪ್ರಚಲಿತದಲ್ಲಿರುವ ಕಂಸಾಳೆ ನೃತ್ಯವನ್ನು ನಮ್ಮ ಈ ಬೆಳ್ಳಿಚಡವಿನ ವೇದಿಕೆಯಲ್ಲಿ ಅನಾವರಣ ಮಾಡುವ ನಮ್ಮ ತಂಡದ ಪ್ರಯತ್ನ. ಆ ಪ್ರಯತ್ನಕ್ಕೊಂದು ನಿಮ್ಮೆಲ್ಲರ ಚಪ್ಪಾಳೆ ಇರಲಿ. ರಂಗಧಾಮ ತಂದನ್ನ ನಾರಾಯಣ ತಂದೇನ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ, ಆಧಾರವಾಗೋ ದೊರೆಯೇ ಆದಿನಾರಾಯಣನೇ, ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ. ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೀದೇವಿ, ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೀದೇವಿ, ದಟ್ಟ ನಡುವೇಲಿ ಗೋವಿಂದ ತಂದನ್ನ ನಾರಾಯಣ ತಂದೇನ. ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ, ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ, ಇವರಿಬ್ಬರ ಮ್ಯಾಲೆ ಸುಳೆ ರಂಗಿನಾಟ ತಂದನ್ನ ನಾರಾಯಣ ತಂದೇನ. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ. ಕಾರೆಂಬೋ ಕತ್ತಲೆ ಒಳಗೆ ಬೋರೆಂಬೋ ಮಳೆಯ ಒಳಗೆ, ಕಾರೆಂಬೋ ಕತ್ತಲೆ ಒಳಗೆ ಬೋರೆಂಬೋ ಮಳೆಯ ಒಳಗೆ, ಉಳೆ ರಂಗಿ ಮನೆಗೆ ಸ್ವಾಮಿ ನಡೆದಾನೋ ತಂದನ್ನ ನಾರಾಯಣ ತಂದೇನ. ಹೊತ್ತು ಅನ್ನೋಂಗಿಲ್ಲ ಗೊತ್ತು ಅನ್ನೋಂಗಿಲ್ಲ, ಹೊತ್ತು ಅನ್ನೋಂಗಿಲ್ಲ ಗೊತ್ತು ಅನ್ನೋಂಗಿಲ್ಲ, ಅರ್ಗೆಟ್ಟೋನ್ ಎಷ್ಟೊತ್ತಲ್ಲಿ ಬರುತ್ತಾನೆ ತಂದನ್ನ ನಾರಾಯಣ ತಂದೇನ. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ. ಸಿನಿಮಾ ಹಾಡು. ಈ
ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಸಮೃದ್ಧಿ, ಆದ್ಯ, ವಿಸ್ಮಿತ. ಮಾಂಗು 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 ಮಾಂಗೆ ಗುಮಾಂಗು ಮಾಂಗು 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 ಮಾಂಗೆ. ಒಳ್ಳುಳ್ಳಾರ ಮಾನಿನಂಗರ ವಿರಜಪೇಟ ಡೊಂಡುಗಯ್ಯ ಮಾನಿನಂಗರ ಒಳ್ಳುಳ್ಳಾರ ಮಾನಿನಂಗರ ಮೈಸೂರುಪೇಟ ಡೊಂಡುಗಯ್ಯ ಮಾನಿನಂಗರ ತಂಗಾಟಿ ಗುಮರನಂಗರ ತಂಗಾಟಿ ಮಾನಿನಂಗರ ಮಾನಿನಗರ ತಂಗಾಟಿ ಮತ್ತೊಮ್ಮಲ ತಂಡೆ ಮಾನಿನಗರ ತಂಗಾಟಿ ಮತ್ತೊಮ್ಮಲ ತಂಡೆ ಎಣ್ಣಾಕೊಂಡ ಮಂಜಲಕೊಂಡ ಮಾನಿನಗರಕ್ಕೆ ಎಣ್ಣಾಕೊಂಡ ಮಂಜಲಕೊಂಡ ಚುಂಗಟಿ ನಗರಕ್ಕೆ ಆ ಎಣ್ಣಾಕೊಂಡ ಮಂಜಲಕೊಂಡ ಮಾನಿನಗರಕ್ಕೆ ಎಣ್ಣಾಕೊಂಡ ಮಂಜಲಕೊಂಡ ಚುಕ್ಕಟಿ ನಗರಕ್ಕೆ ಮಾನಿನಗರ ತಂಗಾಟಿ ಗುಮರನಗರ ತಂಗಾಟಿ ಮಾನಿನಗರ. ಅಗಲು ಬಂದನ ಪೂಜಿ ಇಗಲು ಬಂದನ ಪೂಜಿ ಎನ್ನ ಪಾವೆ ಪಂದೋಟ ಹೆಣ್ಣು ನೆಲೆ ಪೋಡೋಟ ಕುಳಿತು ನಲ್ಲಿ ಪೋಟೋ ಮಾಣಿ ನಗರಕ್ಕೆ ಮುಟ್ಟು ಕುತ್ತು ನಲ್ಲಿ ಪೋಟೋ ಮಾಣಿ ನಗರಕ್ಕೆ ಕುಳಿತು ನಲ್ಲಿ ಪೋಟೋ ಮಾಣಿ ನಗರಕ್ಕೆ ಮುಟ್ಟು ಕುತ್ತು ನಲ್ಲಿ ಪೋಟೋ ಮಾಣಿ ನಗರಕ್ಕೆ. ಇನ್ನು ಮುಂದೆ ಅದ್ಭುತವಾದ ಯಕ್ಷಗಾನ ಶೈಲಿಯ ಹಾಡಿಗೆ ನಾಟ್ಯ ಪ್ರದರ್ಶನ ನೀಡಲು ವೇದಿಕೆಯೇರಿ ಬರುತ್ತಿದ್ದಾರೆ ಸಮರ್ಥ ತಂಡದ ಪ್ರತಿಭೆಗಳು. ನಾಟ್ಯದಲ್ಲಿ ತನ್ವಿ ಆಚಾರ್ಯ ಅಡ್ಡಂತಡ್ಕ, ಕೀರ್ತಿ ಜಲಧರ ಕಾಲೋನಿ, ವೈನವಿ ಸಾಮೆತ್ತಡ್ಕ, ವರ್ಷಿತಾ ಕುದ್ರೋಳಿ, ಗಣ್ಯಶ್ರೀ ಪಟ್ರೋಡಿ, ಪುಣ್ಯಶ್ರೀ ಅಂಬಟೆಮೂಲೆ. ನಿನ್ನ ಪಾದದಲ್ಲಿ ಧೂಳಾಗಿ ನಡೆವಾಗ ಕಚಗುಳಿನ ಇಡುವೆ ಜಲಧಾರೆ ನನ್ನ ಕಣಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಎಡೆ ಚೆಲುವೆ
ಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಕಲ್ಲವಗಿಲ್ಲಿ ನೋಡದಲೇ ಕೊಡುವಾಗ ತಲ್ಲಣವಾಗುತ್ತಿದೆ ಹೇಳ ಚಲುವೆ ಕೇಶರಾಶಿಯು ಇರುಳು ಆದರೆ ಮೊಗದಲ್ಲಿ ಬೆಳಕಿದೆ ನಿನ್ನ ಮಾತಿನ ಪ್ರವಾಹದಲ್ಲಿ ಸುಳ್ಳಿನ ಪ್ರಭಾವ ಚೆಲ್ಲಿ ಹೋಗಲಿಕ್ಕೆ ನೀ ಸುರಿವಾಗ ನಂಬಲು ಆಗುವುದೇ ಹೇಳ ಚಲುವೆ ಧನ್ಯವಾದಗಳು. ಕಾಡನ್ನು ನಂಬಿ ಅದರಲ್ಲಿ ಸಿಗುವ ಆಹಾರ ಪದಾರ್ಥಗಳನ್ನು ಸೇವಿಸಿ ಬಾಳುವವರು ಕಾಡು ಜನರು. ಮಾನವನು ಹಳ್ಳಿಗಳಲ್ಲಿ ನೆಲೆಸುವ ಮೊದಲು ಕಾಡುಗಳಲ್ಲಿ ಅಲೆದು ಬೇಟೆಯಾಡಿ ನೆಮ್ಮದಿಯಲ್ಲಿ ಬದುಕುತ್ತಿದ್ದನು. ಈ ಕಾಡು ಜನರಿಗೆ ಮಲೆಮಾದೇಶ್ವರನೇ ಕುಲದೇವರು. ಅಂತಹ ಕಾಡು ಜನರ ಒಂದು ಸುಂದರ ಹಾಡಿಗೆ ನೃತ್ಯ ಮಾಡುವೆವೆಂದು ಬರುವವರು ನಮ್ಮ ನೃತ್ಯಗಾತಿಯರು. ನೃತ್ಯದಲ್ಲಿ ಹಿಮಾನಿ, ಶ್ರಾವಣಿ, ವೈಷ್ಣವಿ, ದಂತಡ್ಕ, ದ್ವಿತಿಶ್ರೀ, ಸಾನ್ವಿಕಾ, ದೀಪಿಕಾ, ನಿಶಿಕಾ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ.
ಬೆಳಗಿದ್ದು ಪೂಜೆ ಕೊಟ್ಟು ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಲು ಏಳು ಕನ್ಯರಿಂದ ಸೋಬಲಿಡಲು ಭಜನಾ ಮಂದಿರ ವಾರ್ಷಿಕತೆ ಬಂದಂತಹ ಎಲ್ಲ ಮಂದಿರದ ಗುರುಸ್ವಾಮಿಗಳು ಒಳಗೆ ಹೋಗಿ ಪ್ರಸಾದವನ್ನು ಸಿದ್ಧಪಡಿಸಬೇಕಾಗಿ ಮಂದಿರ ವತಿಯಿಂದ ಕೇಳಿಕೊಳ್ತಾರೆ. ಕನ್ನಡ ನೆಲವೇ ಧನ್ಯ ಕನ್ನಡ ಜಲವೇ ಮಾನ್ಯ ಕನ್ನಡ ನೆಲವೇ ಧನ್ಯ ಕನ್ನಡ ಜಲವೇ ಮಾನ್ಯ ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಇನ್ನು ಮುಂದೆ ಜೀವಜ್ ಇವರಿಂದ ಮತ್ತೊಂದು ಹಾಡು. ನಿನ್ನ ದನಿಗೆ ನನ್ನ ದನಿಯು ಸೇರಿ ರಾಗ ಮೂಡಿತು ನನ್ನ ಕಂಗಳನ್ನು ಸೆಳೆದು ನಿನ್ನ ಕಡೆಗೆ ಹರಿಸಿತು ನನ್ನ ಕಂಗಳನ್ನು ಸೆಳೆದು ನಿನ್ನ ಕಡೆಗೆ ಹರಿಸಿತು ನಿನ್ನ ದನಿಗೆ ನನ್ನ ದನಿಯು ನಿನ್ನ ನೋಟ ನಿನ್ನ ರೂಪ ನನ್ನ ಮನವ ಸೆಳೆಯಿತು ನಿನ್ನ ನೋಟ ನಿನ್ನ ರೂಪ ನನ್ನ ಮನವ ಸೆಳೆಯಿತು ತುಟಿಯಂಚಿನ ಕಿರುನಗೆಯು ಕನಸಿನಲ್ಲೂ ಕಾಡಿತು ತುಟಿಯಂಚಿನ ಕಿರುನಗೆಯು ಕನಸಿನಲ್ಲೂ ಕಾಡಿತು ಕನಸಿನಲ್ಲೂ ಕಾಡಿತು ನಿನ್ನ ದನಿಗೆ ನನ್ನ ದನಿಯು ನಿನ್ನ ದನಿಗೆ ನನ್ನ ದನಿಯು ನಿನ್ನ ಪ್ರೀತಿ ನಿನ್ನ ಒಲುಮೆ ತನ್ನ ತಾನೆ ಮರೆಸಿತು ನಿನ್ನ ಪ್ರೀತಿ ನಿನ್ನ ಒಲುಮೆ ತನ್ನ ತಾನೆ ಮರೆಸಿತು ಭಾವ ಹೊಮ್ಮಿದಾಲ ಬೆರೆತು ಹೊಸ ರಾಗವ ಮೊಳಗಿತು ಭಾವ ಹೊಮ್ಮಿದಾಲ ಬೆರೆತು ಹೊಸ ರಾಗವ ಮೊಳಗಿತು ನಿನ್ನ ದನಿಗೆ ನನ್ನ ದನಿಯು ನಿನ್ನ ದನಿಗೆ ನನ್ನ ದನಿಯು ಸೇರಿ ರಾಗ ಮೂಡಿತು ನನ್ನ ಕಂಗಳನ್ನು ಸೆಳೆದು ನಿನ್ನ ಕಡೆಗೆ ಹರಿಸಿತು ನನ್ನ ಕಂಗಳನ್ನು ಸೆಳೆದು ನಿನ್ನ ಕಡೆಗೆ ಹರಿಸಿತು ನಿನ್ನ ದನಿಗೆ ನನ್ನ ದನಿಯು ನಿನ್ನ ದನಿಗೆ ನನ್ನ ದನಿಯು ಆ ಮಲ್ನಾಡ್ ಅಡಿಕೆ ಮೈಸೂರು ವೀಳ್ಯದೆಲೆ ಬೆರೆತರೆ ಸುಣ್ಣ ಎಂದು ರಿಮಿಕ್ಸ್ ಹಾಡುಗಳನ್ನು ಹಾಡುತ್ತಾ ಎನರ್ಜೆಟಿಕ್ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನೃತ್ಯಗಾತಿಯರು. ನೃತ್ಯದಲ್ಲಿ ಕೀರ್ತಿ, ತನ್ವಿ, ಗಣ್ಯಶ್ರೀ, ಪುಣ್ಯಶ್ರೀ, ವೈನವಿ, ವರ್ಷಿತಾ. ಕೂಡಿದರೆ ತಂಪು
ಮೈಸೂರು ವಿಳ್ಳೆದೆಲೆ ಬೆರೆತರೆ ಕೆಂಪು ಪೋರಿ ನೀನು ಪೋರ ನಾನು ಕುಡಿದರೆ ತಂಪು ಪುಡಿಟ್ಟು ಪುಣಿತ ಬರಿಟ್ಟು ಉದೆತ ಪುಡಿಟ್ಟು ಪುಣಿತ ಬರಿಟ್ಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಉದೆತ ಪುಡಿಟ್ಟು ಪುಣಿತ ಬರಿಟ್ಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಬೆಲೆ ಬೆಲೆ ಎಲೆಸಾ ಎಲೆಸಾ ಬೆಲೆ ಬೆಲೆ ಎಲೆಸಾ ಎಲೆಸಾ ಬೆಲೆ ಬೆಲೆ ಎಲೆಸಾ ಎಲೆಸಾ ಬೆಲೆ ಬೆಲೆ ಎಲೆಸಾ ಎಲೆಸಾ ಇನ್ನು ಮುಂದೆ ಸುಂದರ ಹೈ ಎನರ್ಜಿ ಸಿನಿಮಾ ಹಾಡಿಗೆ ನಮ್ಮ ತಂಡದ ಸದಸ್ಯರು ಹೆಜ್ಜೆ ಹಾಕಲಿದ್ದಾರೆ. ನೃತ್ಯದಲ್ಲಿ ಸಮೃದ್ಧಿ ಕುಕ್ಕುಡೇಲು, ಆದ್ಯ ಹಿರಿಯಾಣ, ವಿಸ್ಮಿತಾ ಕೋರಿಗದ್ದೆ, ಬಾನವಿ ದೊಡ್ಡಮನೆ, ಸಮನ್ವಿ ಬೆಳ್ಳಿಚೆಡವು, ಹಾಗೆಯೇ ದೀಪಾ ಅಡ್ಡಂತಡ್ಕ, ಸಾಕ್ಷಾ ಸುರುಳಿಮೂಲೆ, ಅಹನಾ ಈಶ್ವರಮಂಗಲ, ಮೌಲ್ಯ ರೈ ಕಲ್ಲಾಜೆ. చిన్నగా పోతుంటావో చూడకపోతుంటావో ఇంట్లో చిన్నదాన్ని నేను చిత్రాల దాన్నితో చిన్నలు చూపిస్తావో చిత్రాల మనసు నాది చిన్నగా పోతుంటావో చూడకపోతుంటావో ఇంట్లో చిన్నదాన్ని నేను చిత్రాల దాన్నితో చిన్నలు చూపిస్తావో పిల్లగా ఎక్కటేసి చూడకపోతుంటావో కానకపోతుంటావో నా పిల్లగా ఎక్కటేసి చూడకపోతుంటావో
నీ సొమ్మే మన్నడిగిన సోకుల పడుతున్నావో సొమ్మ తిల్లిపోతావో నీ ఎంట తిరుగుతున్నానని అలసైపోతున్నానా నువ్వే కావాలనొస్తే నన్నే కాదంటవా అమ్మో పిల్లగా ఓ పిల్లగా ఎడవో పిల్లగా ఎంకటేషు చూడకపోతుంటావో కానకపోతుంటావో నా పిల్లగా ఎంకటేషు చూడకపోతుంటావో కానకపోతుంటావో തിരിച്ചിവനല്ലേ തിരികെ വിട്ടാമെന്നല്ലേ തിരുത്തി വയ്ക്കാമെന്നല്ലേ തിട്ടമുണ്ടല്ലേ ചേട്ടൻ മണ്ണല്ലേ ചേട്ട ചെയ്യാമെന്നല്ലേ വേട്ട തുള്ളാമെന്നല്ലേ വേട്ടയനല്ലേ ಮತ್ತೊಂದು ಸಿನಿಮೀಯ ನೃತ್ಯಕ್ಕೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಶರಣ್ಯ, ಚರಣ್ಯ, ತೇಜಸ್ವಿನಿ, ಮಾನಸ, ಚಿನ್ಮಯಿ, ನೀರಳಿಕೆ. मीठा है कोसा है बारिश का बोसा है, कोसा है कोसा है बारिशों का बोसा है। मीठा है कोसा है बारिश का बोसा है, कोसा है कोसा है बारिशों का बोसा है। जल 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 बहता जल नन्नारे 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 बरसो रे मेघा बरसो रे मेघा मेघा बरसो रे मेघा बरसो। ನೀಲಿ 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 ನಿನ್ನ ಕಣ್ಣಲ್ಲಿ ಹುಡುಕುವೆ ನೀನೇನು, ಖಾಲಿ 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 ನಿನ್ನ ಮನಸ್ಸಲ್ಲಿ ತುಂಬಿದೆ ಏನೇನು। Sa
ಮನಸ್ಸಲ್ಲಿ ತುಂಬಿದೆಯೇನೇನೋ ಅದು ನಾನೇ ತಾನೇ ನಾನಿಲ್ಲದೆ ಹೇಗೆ ಇರುವೆ ಜಾನೆ ಅದು ನಾನೇ ತಾನೇ ನಾನಿಲ್ಲದೆ ಹೇಗೆ ಇರುವೆ ಜಾನೆ ಜಾದು ಎಲ್ಲ ಹೇಳಲು ಮಾತೆ ಇಲ್ಲ ನಿಂತಲಿ ನಿಲ್ಲಲಾರೆಯ ಕುಂತಲಿ ಕೂರಲಾರೆಯ ನಿನ್ನದೇ ಜಾದು ಎಲ್ಲ ಹೇಳಲು ಮಾತೆ ಇಲ್ಲ ಯಾವ ನಾಡಿನ ರಾಜನ ನೀನು ಯಾವ ಲೋಕದ ಕಿನ್ನರ ನೀನು ನಿನ್ನ ನೋಡುತ್ತಾ ನಿಂತಿಗೆ ಮತ್ತಿನ ಹೆಸರೇನು ನನ್ನ ಬಾಡಿಗೆ ಇತ್ತಿರೋ ನಾನು ಯಾಕೆ ಕಣ್ಣಿಗೆ ನೀನು ನಿನ್ನ ನೋಡುತ್ತಾ ತೀರುತ್ತಾ ಹರಿತಾ ಆಯ್ತು ನನಗೇನು ಮಂಗಳೂರಿನಿಂದ ನಮ್ಮ ಜೊತೆಯಾಗಲು ಬಂದಿರುವ ನಮ್ಮ ತಂಡದ ಪುಟಾಣಿ ಮೋಹಲ್ ಇವರಿಂದ ಒಂದು ಹಾಡು. ಮರಕಾತ ನವರತ್ನ ವಜ್ರ ಹರಳೋ ಕೆತ್ತಿಸಿದ ಜುಮಣಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಸರಿದಾಡುತ್ತ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ವಾಹನ ಇಂದ್ರಾದ್ಯಾರ ಆಕಾಶದಲ್ಲಿ ಚಂದ್ರಶೇಖರ ಹಂಸ ವಾಹನ ಇಂದ್ರಾದ್ಯಾರ ಆಕಾಶದಲ್ಲಿ ದುಮ್ 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 ದುಬಿ ನುಡಿಸೆ ದುಮ್ 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 ದುಬಿ ನುಡಿಸೆ ಬಂದೆ ಕೋ ಬಂದೆ ಬಂದೆ ಬಂದೆನು ತಾಡಿ ಆಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ
ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲ ರಾಯನು ನಿಂತು ವಿಜಯ ವಿಠಲ ರಾಯನು ಡೇಡೆ ಆಡ್ಯನೆ ರಂಗ ಡಿಡಿ ಆಡ್ಯನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡೇಡೆ ಆಡ್ಯನೆ ರಂಗ ಡಿಡಿ ಆಡ್ಯನೆ ಧನ್ಯವಾದಗಳು. ಧನ್ಯವಾದಗಳು ಮೋಹಲ್, ನಿನ್ನ ಅದ್ಭುತ ಗಾಯನಕ್ಕೆ. ನಮ್ಮ ತಂಡದ ನೃತ್ಯ ತರಬೇತುದಾರೆ ಸಾಕ್ಷಾ ಇವರು ವೈಯಕ್ತಿಕ ನೃತ್ಯದೊಂದಿಗೆ ವೇದಿಕೆಯಲ್ಲಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಧರ ಸುಂದರತರ ಪಿರಾಗ ಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ. ಮನಸ್ಸನ್ನ ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ ಮೈ ಮನಸ್ಸು ಕ್ಯೂಟಿನ ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ ಮೈ ಮನಸ್ಸು ಕ್ಯೂಟಿನ
That's the way. Come கண்ணோடு காண்பதெல்லாம் தலைவா கண்களுக்கு சொந்தமில்லை கண்களுக்கு சொந்தமில்லை கண்ணோடு மணியானாயதனால் கண்ணை விட்டு பிரிவதில்லை நீ என்னை விட்டு பிரிவதில்லை ಧನ್ಯವಾದಗಳು ಸಾಕ್ಷ. ಇನ್ನು ಮುಂದೆ ಇದುವರೆಗೆ ನನ್ನ ತಂಡದ ಮರಿ ಹುಲಿಗಳನ್ನು ಬಣ್ಣದ ಕೋಣೆಯಲ್ಲಿ ಕಟ್ಟಿ ಹಾಕುವುದೇ ನಮಗೆ ಕಷ್ಟವಾಗಿತ್ತು. ಅವರನ್ನು ವೇದಿಕೆಗೆ ಕರೆಯುವ ಕ್ಷಣ ಬಂದಿದೆ. ಅಯ್ಯಪ್ಪನ ವಾಹನ ಕೂಡ ಹುಲಿಯಲ್ಲವೇ? ನನ್ನ ತಂಡದ ಗಂಡು ಮಕ್ಕಳು ಹುಲಿ ಮರಿಗಳಾಗಿ ವೇದಿಕೆ ಏರಿ ಬರುತ್ತಿದ್ದಾರೆ ಹುಲಿ ಕುಣಿತದ ಹೆಜ್ಜೆಗಳ ಪ್ರದರ್ಶನ ನೀಡಲು. ನಮ್ಮ ತುಳುನಾಡಿನಲ್ಲಿ ಮಾರ್ನೆಮಿ ಅಂದರೆ ದಸರಾ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುವ ಕುಣಿತವಾಗಿದೆ. ನಮ್ಮ ತಂಡದ 16 ಮಕ್ಕಳು ಈ ವೇದಿಕೆಯಲ್ಲಿ ಹೆಜ್ಜೆ ಹಾಕುವವರಿದ್ದಾರೆ. ಹೆಜ್ಜೆಗೆ ಜೀವ ತುಂಬಿದವರು ಮೋನಪ್ಪ ಸರ್ ಈಶ್ವರಮಂಗಲ. ಹೆಜ್ಜೆ ಹಾಕುವವರು ಅದ್ವೈತ್, ದಶಕ್, ಅಶ್ವಿತ್, ಸಾತ್ವಿಕ್ ಅಂಬಟೆಮೂಲೆ, ಪ್ರಥಮ್, ಪ್ರಜ್ವಲ್, ಹಿತೇಶ್, ಸುರಜಿತ್ ಬೋರಾ, ಸೂರಜ್, ಸಾತ್ವಿಕ್, ವಿಶಾಂತ್, ಪ್ರೀತೇಶ್, ಜಿಶಾನ್, ಮನ್ವಿತ್, ದಿಶಾಂತ್. ನೋಡೋಣವಲ್ಲವೇ ಹುಲಿಮರಿಗಳ ಹೆಜ್ಜೆಗಳನ್ನೊಮ್ಮೆ?
ಮಕ್ಕಳ ಗುಣನಡತೆಗಳನ್ನು ಸಚ್ಚಾರಿತ್ರ್ಯಗೊಳಿಸುವುದಕ್ಕಾಗಿ ಹುಟ್ಟಿಕೊಂಡ ತಂಡವೇ ನಮ್ಮ ಈ ಸಮರ್ಥ ತಂಡ. ನೃತ್ಯ, ಅಭಿನಯ, ಕಲಾ ಚಟುವಟಿಕೆಗಳ ಜೊತೆಗೆ ಮಕ್ಕಳು ದೇವರಿಗೆ ಕೈ ಮುಗಿಯುವುದು, ಶ್ಲೋಕಗಳ ಪಠಣ, ಅಪ್ಪ ಅಮ್ಮನ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕರಿಸುವ ರೀತಿ ನೀತಿಗಳು, ದೀಪವನ್ನು ಸ್ವತಃ ತಾನೇ ಬೆಳಗಿ ತನ್ನ ಜೀವನವನ್ನು ಬೆಳಗಿಸಿಕೊಳ್ಳುವುದು, ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ, ದೇವಸ್ಥಾನಗಳಿಗೆ ಯಾವ ರೀತಿಯ ವಸ್ತ್ರ ಸಂಹಿತೆಗಳನ್ನು ಪಾಲಿಸಿಕೊಂಡು ಹೋಗಬೇಕು, ಪ್ರತಿ ಮಗುವು ಭಜನೆಯನ್ನು ಹೇಳಲು ಶಕ್ತನಾಗಬೇಕು. ಈ ರೀತಿಯಾಗಿ ಎಲ್ಲೂ ಸಿಗದ ಒಂದಷ್ಟು ಹಿಂದೂ ಧಾರ್ಮಿಕ ಶಿಕ್ಷಣವನ್ನು ಶ್ರೀ ಪಂಚಲಿಂಗೇಶ್ವರ ಸಭಾಭವನದಲ್ಲಿ ಪ್ರತಿ ಆದಿತ್ಯವಾರ ನಮ್ಮ ತಂಡದಿಂದ ನೀಡುತ್ತಲಿದ್ದೇವೆ. ಅಷ್ಟೇ ಅಲ್ಲದೆ ಶಾಲಾ ಪಠ್ಯ ವಿಷಯಕ್ಕೂ ಸಂಬಂಧಪಟ್ಟಂತೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯ ಬೋಧನೆಯನ್ನು ಮಾಡುತ್ತಿದ್ದೇವೆ. ನೃತ್ಯ ವಿಭಾಗದಲ್ಲಿ ಹಲವು ಪ್ರಕಾರಗಳ ಕಲಿಕೆ ಅಂದರೆ ಯಕ್ಷಗಾನ, ಹುಲಿಕುಣಿತ, ಜನಪದ, ಸಿನಿಮಾ, ಸೆಮಿ ಕ್ಲಾಸಿಕಲ್ ಮುಂತಾದ ಕಲೆಗಳ ಬೋಧನೆಯನ್ನು ಉತ್ತಮ ತರಬೇತಿದಾರರಿಂದ ಮಾಡಿಸಿ ಪ್ರತಿ ಮಗುವನ್ನು ಸಮರ್ಥರಾಗಿಸಲು ಪ್ರಯತ್ನಿಸುತ್ತಿದ್ದೇವೆ. ಆಟದ ಪ್ರಪಂಚದೊಂದಿಗೆ ಮಕ್ಕಳ ಮನಸ್ಸನ್ನು ಮೊಬೈಲ್ ಎಂಬ ಮಾಧ್ಯಮದಿಂದ ದೂರವಿಟ್ಟು ಪ್ರಶಾಂತಗೊಳಿಸುವ ಪ್ರಯತ್ನವೂ ನಮ್ಮ ತಂಡದ ಒಳಗಿದೆ. ಅಂತಹ ಹಲವು ಕನಸುಗಳನ್ನು ಹೊತ್ತು ಸಾಗುತ್ತಿರುವ ಈ ಸಮರ್ಥ ತಂಡದಿಂದ ಇಂದು ಈ ಬೆಳ್ಳಿಚೆಡವಿನ ಈ ವೇದಿಕೆಯಲ್ಲಿ ಸುಮಾರು 63 ಪ್ರತಿಭೆಗಳು ಪ್ರತಿಭಾ ಅನಾವರಣ ಮಾಡಿದ್ದಾರೆ. ಹೆಚ್ಚಿನ ಎಲ್ಲರೂ ಈ ಊರಿನ ಈ ಆಸುಪಾಸಿನ ಮಕ್ಕಳೇ ಆಗಿರುವುದರಿಂದ ಒಂದಷ್ಟು ಪರಿಚಯ ಎಲ್ಲರಿಗೂ ಆಗಲಿ ಎಂಬುದು ನನ್ನ ಬಯಕೆ. ಕಳೆದ ವರ್ಷ ಈ ವೇದಿಕೆಯಲ್ಲಿ ಸುಮಾರು 30 ಮಕ್ಕಳಿಂದ ನಾವು ಕಾರ್ಯಕ್ರಮ ನೀಡಿದ್ದೆವು. ಈ ವರ್ಷ ಅದು ದುಪ್ಪಟ್ಟು ಅಂದರೆ ಅದರ 2 ಪಟ್ಟು ಜಾಸ್ತಿಯಾಗಿ ಮಕ್ಕಳು ಬಂದಿರುವುದು ಶ್ಲಾಘನೀಯ. ಮೊದಲಿಗೆ ಈ ತಂಡಕ್ಕೆ ನೃತ್ಯಗಳನ್ನು ಹೇಳಿಕೊಡುತ್ತಿರುವ ತರಬೇತಿದಾರರನ್ನ ನಾವು ಪರಿಚಯ ಮಾಡಿಕೊಳ್ಳೋಣ. ಚಿನ್ಮಯ್ ನಡುಬೈಲು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರು ವಕೀಲರು ಕೂಡ ಹೌದು, ನಮ್ಮ ಊರಿನ ನಮ್ಮ ಗ್ರಾಮದವರು ಕೂಡ ಹೌದು. ಅವರನ್ನ ಈ ವೇದಿಕೆಗೆ ನಮ್ಮ ಮಕ್ಕಳನ್ನು ಗೌರವಿಸುವುದಕ್ಕೆ ನಾವು ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಮೊದಲಿಗೆ ನನ್ನ ತಂಡದ ತರಬೇತಿದಾರರಾಗಿ ದಿಶಾ ಈಶ್ವರಮಂಗಲ, ಇವರು ಈಶ್ವರಮಂಗಲದ ನಾಗರಾಜ ಮತಿತ ದಂಪತಿಗಳ ಪುತ್ರಿ. ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ನಮ್ಮ ತಂಡದ ಯಾವುದೇ ಕಾರ್ಯಕ್ರಮವಿದ್ದರೂ ಬಂದು ಜೊತೆ ಸೇರುವ ಕಲಾವಿದೆ, ನೃತ್ಯ ಹೇಳಿಕೊಡುವ ತರಬೇತಿದಾರೆಯೂ ಹೌದು. MBA ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಹಾಗೆಯೇ ನನ್ನ ತಂಡದ ನೃತ್ಯ ತರಬೇತಿದಾರೆ ಕೂಡ ಹೌದು. ನಾಟ್ಯದಲ್ಲಿ ಪ್ರವೀಣೆಯಾಗಿದ್ದು ಹಲವು ಪ್ರಕಾರಗಳನ್ನು ಕಲಿತಿರುವ ಸಕಲ ಕಲಾ ವಲ್ಲಭೆ. ಮುಂದೆ ದೀಪಾ ಅಡ್ಡಂತಡ್ಕ, ಮುಕ್ರಂಪಾಡಿಯ ಮಹಿಳಾ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. ಅಡ್ಡಂತಡ್ಕ ಮನೆತನದ ಶ್ರೀ ಗಂಗಾಧರ ಗೌಡ ಮತ್ತು ಭಾರತಿ ದಂಪತಿಗಳ ಪುತ್ರಿ. ನನ್ನ ತಂಡದಲ್ಲಿದ್ದು ತಾನು ಸ್ವತಃ ನೃತ್ಯ ಮಾಡುವುದಲ್ಲದೆ ಸಣ್ಣ ಮಕ್ಕಳ ವಿಭಾಗಕ್ಕೆ ನೃತ್ಯಗಳನ್ನು ಕಲಿಸಿಕೊಡುವ ಪ್ರತಿಭಾನ್ವಿತೆ. ಪ್ರತಿಯೊಂದು ಹಂತದಲ್ಲೂ ಮೇಕಪ್, ಸಾಂಗ್ ಡೌನ್ಲೋಡ್, ಸೆಟ್ಟಿಂಗ್ ಮಾಡಿ ನನಗೂ ನನ್ನ ಶ್ರಮವನ್ನು ಕಡಿಮೆಗೊಳಿಸುವ ಕಲಾವಿದೆ. ಗೌರವವನ್ನು ಸ್ವೀಕರಿಸದೆ ಎಲ್ಲ ಮಕ್ಕಳು ವೇದಿಕೆಯಲ್ಲೇ ನಿಂತಿರಿ. ಮುಂದೆ ಮೌಲ್ಯ ಕಲ್ಲಾಜೆ, ಈಕೆ ಕೂಡ ನನ್ನ ಸಮರ್ಥ ತಂಡ ಹುಟ್ಟಿದಂದಿನಿಂದ ನನ್ನ ಜೊತೆಗೆ ಇರುವ ಒಳ್ಳೆಯ ಯುವ ಕಲಾವಿದೆ. ಸೌಮ್ಯ ಸ್ವಭಾವದ ನಿಷ್ಕಲ್ಮಶ ಮನಸ್ಸಿನ ಇವಳು. ವಿಠಲ ರೈ ಮತ್ತು ಲಕ್ಷ್ಮೀರೈ ಕಲ್ಲಾಜೆ ಇವರ ಪುತ್ರಿ. ಕೆಲವೊಂದು ದಿನ ನನ್ನ ಆದಿತ್ಯವಾರದ ತರಗತಿಯು ನನಗೆ ಅನಿವಾರ್ಯವಾಗಿ ಮಾಡಲಾಗದಿದ್ದಾಗ ಕೂಡ ಸಮರ್ಥವಾಗಿ ನಿಭಾಯಿಸುವವಳು ಈಕೆ. ಧನ್ಯವಾದಗಳು ಮೌಲ್ಯ. ಮುಂದೆ ಶ್ರೀಮತಿ ಪ್ರಸನ್ನ ಇವರ ಬಗ್ಗೆ ಒಂದೆರಡು ಮಾತು ಜಾಸ್ತಿಯಾಗಿಯೇ ಹೇಳಬೇಕು. ಏಕೆಂದರೆ ಇಂದು ಮಾಡಿದ ಪುಣ್ಯಕೋಟಿ ಅಂತ ಕಥಾನಕಕ್ಕೆ ತರಬೇತಿ ನೀಡಿದವರು. ಸಣ್ಣ ಮಗುವನ್ನು ಕಂಕುಳಲ್ಲಿ ಇಟ್ಟುಕೊಂಡೇ ನೃತ್ಯ ಹಾಗೂ ಅದಕ್ಕೆ ಬೇಕಾದ ಪೂರಕ ವೇಷಭೂಷಣಗಳನ್ನು ತಾನೇ ಮನೆಯಲ್ಲಿ ತಯಾರಿಸಿ ನನ್ನ ಜೊತೆಗೆ ಸಾಥ್ ಕೊಡುವ ಸಬಲೆ. ನಿಮ್ಮ ಶ್ರಮದ ಬಗ್ಗೆ ನನಗೆ ಅರಿವಿದೆ ಮೇಡಮ್, ಧನ್ಯವಾದಗಳು ನಿಮಗೆ. ಮುಂದೆ ಮೋನಪ್ಪ ಈಶ್ವರಮಂಗಲ, ಇವರು ಕೂಡ ಒಬ್ಬ ಸಾಧು ಸ್ವಭಾವದ ಒಬ್ಬ ಒಳ್ಳೆಯ ತೆರೆಮರೆಯ ಯುವ ಕಲಾವಿದ. ಮಕ್ಕಳು ಮುಂದೆ ಬರಲಿ ಎಂದು ತಮ್ಮ ಸಮಯ, ತಮ್ಮ ಸೇವೆಗಳನ್ನು ದಾನ ಹಾಗೂ ತ್ಯಾಗ ಮಾಡುವ ತ್ಯಾಗಜೀವಿ.
ಅಂತಹ ಒಂದು ವ್ಯಕ್ತಿತ್ವ ನಮ್ಮ ತಂಡದ ಜೊತೆಗಿರುವುದು ನಮಗೆ ಹೆಮ್ಮೆ. ಮುಂದೆ ನೃತ್ಯದಲ್ಲಿ ಭಾಗಿಯಾದ ಮಕ್ಕಳ ಕಿರು ಪರಿಚಯ. ಮೊದಲಿಗೆ ಕಿಶಾನಿ ಉರಿಕ್ಯಾಡಿ, ಸಣ್ಣ ಮಕ್ಕಳ ವಿಭಾಗದಲ್ಲಿ ಸಣ್ಣ ಪುಟಾಣಿ ಈಕೆ ಮೋಹನ ಮತ್ತು ಪ್ರಜ್ಞಾ ಉರಿಕ್ಯಾಡಿ ದಂಪತಿಗಳ ಪುತ್ರಿ. ಮುಂದೆ ದೀಕ್ಷಾ ಬೆಳ್ಳಿಚಡವು, ರಾಜೇಶ್ ಮತ್ತು ಸುನೀತಾ ದಂಪತಿಗಳ ಪುತ್ರಿ ಈಕೆ. ಬೆಳ್ಳಿಚಡವಿನ ರಾಜೇಶ್ ಮತ್ತು ಸುನೀತಾ ದಂಪತಿಗಳ ಪುತ್ರಿ. ಮುಂದೆ ಅದ್ವಿಕಾ, ಪ್ರವೀಣ ಮತ್ತು ಅಕ್ಷಿತಾ ದಂಪತಿಗಳ ಪುತ್ರಿ, ಮೈಯಾಳದ ಅದ್ವಿಕಾ ಈಕೆ. ಮುಂದೆ ಸಮೃದ್ಧಿ ಮೈಯಾಳ, ಪ್ರಶಾಂತ್ ಮತ್ತು ದೀಪಿಕಾ ಮೈಯಾಳ ದಂಪತಿಗಳ ಪುತ್ರಿ ಈಕೆ. ಮುಂದೆ ಹನೀಕ್ಷಾ ಬೆಳ್ಳಿಚಡವು, ಅಶೋಕ್ ಮತ್ತು ಹರ್ಷಿತಾ ಬೆಳ್ಳಿಚಡವು ಈ ದಂಪತಿಗಳ ಪುತ್ರಿ ಈಕೆ. ಮುಂದೆ ತನ್ವಿಕಾ ಮಡ್ಯಲ ಮಜಲು ಕೇಶವ ಮತ್ತು ಪ್ರತಿಮಾ ದಂಪತಿಗಳ ಪುತ್ರಿ ಈಕೆ. ಮುಂದೆ ಸಿಂಚನ ಮೇನಾಲ ಜಲಧರ ಕಾಲೋನಿಯ ಮೇನಾಲದ ಅಣ್ಣು ಮತ್ತು ಅಶ್ವಿನಿ ದಂಪತಿಗಳ ಪುತ್ರಿ ಈಕೆ. ಮೇನಾಲದ ಅಣ್ಣು ಮತ್ತು ಅಶ್ವಿನಿ ದಂಪತಿಗಳ ಪುತ್ರಿ. ನೆಕ್ಸ್ಟ್ ಪ್ರೀತಿ ಜಲಧರ ಕಾಲೋನಿ ಈಕೆ ಮೇನಾಲದ ಜಲಧರ ಕಾಲೋನಿಯ ಸುಂದರಾಜಿ ಮತ್ತು ಲಕ್ಷ್ಮೀ ದಂಪತಿಗಳ ಪುತ್ರಿ ಪ್ರೀತಿ. ನೆಕ್ಸ್ಟ್ ಸಮೃದ್ಧಿ KN, ಶ್ರೀ ನವೀನ್ ಕುಮಾರ್ ಮತ್ತು ತೇಜಸ್ವಿನಿ ನವೀನ್ ಕುಮಾರ್ ಕುಕ್ಕುಡೇಲ್ ಎಸ್ಟೇಟ್ ಇವರ ಪುತ್ರಿ, ಅಂದರೆ ನಮ್ಮ ಮಗಳು ಈಕೆ. ಮುಂದೆ ವಿಸ್ಮಿತಾ ಕೋರಿಗದ್ದೆ, ಜಯಾನಂದ ಕೋರಿಗದ್ದೆ ಮತ್ತು ಶಿಕ್ಷಕಿಯಾಗಿರುವ ಮಾಲತಿ ಜಯಾನಂದ ದಂಪತಿಗಳ ಪುತ್ರಿ ಈಕೆ. ಮುಂದೆ ಆದ್ಯ ಹಿರಿಯಾಣದ ರಿತೇಶ್ ಮತ್ತು ಪ್ರಸನ್ನ ಹಿರಿಯಾಣ ದಂಪತಿಗಳ ಪುತ್ರಿ ಈಕೆ. ಮುಂದೆ ಭಾನವಿ ದೊಡ್ಡಮನೆ, ಶ್ರೀನಿವಾಸ್ ಮತ್ತು ಸಂಧ್ಯಾ ದೊಡ್ಡಮನೆ ಈ ದಂಪತಿಗಳ ಪುತ್ರಿ. ಮುಂದೆ ಸಮನ್ವಿ MS ಬೆಳ್ಳಿಚಡವು ಈಕೆ ಈ ಸಮಿತಿಯ ಕೋಶಾಧಿಕಾರಿಯಾಗಿರುವ ಶೀನಪ್ಪ ಮತ್ತು ಸರೋಜಿನಿ ದಂಪತಿಗಳ ಪುತ್ರಿ. ಮುಂದೆ ನಿಶಿಕಾ ಉರಿಕ್ಯಾಡಿಯ ಕೃಷ್ಣ ಮತ್ತು ಯಶೋಧ ದಂಪತಿಗಳ ಪುತ್ರಿ. ಮುಂದೆ ಶ್ರಾವಣಿ ಮತ್ತು ಹಿಮಾನಿ, ಸತೀಶ್ ಮತ್ತು ವನಿತಾ ಊಳಿಗಮನೆ ಈ ದಂಪತಿಗಳ ಪುತ್ರಿಯರು. ಶ್ರಾವಣಿ ಹಿಮಾನಿ. ಮುಂದೆ ವೈಷ್ಣವಿ ಅಂಬಟೆಮೂಲೆಯ ರವೀಂದ್ರ ಮತ್ತು ಜ್ಯೋತಿ ದಂಪತಿಗಳ ಪುತ್ರಿ. ಮುಂದೆ ದ್ವಿತಿಶ್ರೀ ಎರುಕೊಟ್ಯ, ಲೀಲಾವತಿ ಮತ್ತು ರಮೇಶ್ ದಂಪತಿಗಳ ಪುತ್ರಿ. ಮುಂದೆ ಸಾನ್ವಿಕಾ ಮತ್ತು ದೀಪಿಕಾ, ಜಲಧರ ಕಾಲೋನಿಯ ಸುಮಾ ಮತ್ತು ಅಣ್ಣು ದಂಪತಿಗಳ ಪುತ್ರಿಯರು. ಸಾನ್ವಿಕಾ ಮತ್ತು ದೀಪಿಕಾ. ಮುಂದೆ ಶ್ರಾವಣಿ ಅಡ್ಡಂತಡ್ಕದ ಪದ್ಮನಾಭ ಗೌಡ ಮತ್ತು ರೂಪವಾಣಿ ದಂಪತಿಗಳ ಪುತ್ರಿ. ಮುಂದೆ ಶರಣ್ಯ ವಜ್ರಮೂಲೆ, ಕುಶಾಲಪ್ಪ ಮತ್ತು ಶಾರದಾ ದಂಪತಿಗಳ ಪುತ್ರಿ. ಚರಣ್ಯ ಬಸಿರಡ್ಕ, ಪುಟ್ಟಣ್ಣ ಮತ್ತು ಸಾವಿತ್ರಿ ಬಸಿರಡ್ಕ ದಂಪತಿಗಳ ಪುತ್ರಿ. ತೇಜಸ್ವಿನಿ ಬಸಿರಡ್ಕ, ವಸಂತಿ ಮತ್ತು ವಿಶ್ವನಾಥ ದಂಪತಿಗಳ ಪುತ್ರಿ. ಚಿನ್ಮಯಿ ನೀರಳಿಕೆ, ಪ್ರವೀಣ್ ಮತ್ತು ಸಂಧ್ಯಾ ದಂಪತಿಗಳ ಪುತ್ರಿ. ಚಿನ್ಮಯಿ ನೀರಳಿಕೆ. ಮುಂದೆ ಮಾನಸ ಚಿಮಿಣಿಗುಡ್ಡೆ, ಉದಯ ಮತ್ತು ರೇಖಾ ಚಿಮಿಣಿಗುಡ್ಡೆ ಈ ದಂಪತಿಗಳ ಪುತ್ರಿ. ಮುಂದೆ ತನ್ವಿ ಆಚಾರ್ಯ ಅಡ್ಡಂತಡ್ಕ, ಜನಾರ್ದನ ಆಚಾರ್ಯ ಮತ್ತು ಭವ್ಯ ಅಡ್ಡಂತಡ್ಕ ಈ ದಂಪತಿಗಳ ಪುತ್ರಿ. ಪ್ರತಿನ್ ಮತ್ತು ಉದಯ್ ಇವರು ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಉದಯ ಪಟ್ಲಡ್ಕ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪ್ರತಿನ್ ಮತ್ತು ಉದಯ್ ಪಟ್ಲಡ್ಕ. ಮುಂದೆ ಕೀರ್ತಿ ಜಲಧರ ಕಾಲೋನಿ, ಮೇನಾಲದ ಜಲಧರ ಕಾಲೋನಿಯ ಸುಂದರ ಮತ್ತು ಲಕ್ಷ್ಮಿ ದಂಪತಿಗಳ ಪುತ್ರಿ.
ಮುಂದೆ ಪುಣ್ಯಶ್ರೀ ಅಂಬಟೆಮೂಲೆ, ಉದಯಚಂದ್ರ ಮತ್ತು ಸುಮಲತಾ ಅಂಬಟೆಮೂಲೆ ಈ ದಂಪತಿಗಳ ಪುತ್ರಿ. ಮುಂದೆ ಗಣ್ಯಶ್ರೀ ಬಾಲಕೃಷ್ಣ ಮತ್ತು ಯಕ್ಷಿತಾ ದಂಪತಿಗಳ ಪುತ್ರಿ ಈಕೆ. ಮುಂದೆ ವರ್ಷಿತಾ ಕುದ್ರೋಳಿ, ರಮ್ಯಾ ಮತ್ತು ರಮಾನಂದ ಕುದ್ರೋಳಿ ಈ ದಂಪತಿಗಳ ಪುತ್ರಿ ಈಕೆ. ವೈನವಿ ಸಾಮೆತ್ತಡ್ಕ, ನಾರಾಯಣ ಮತ್ತು ಚಂದ್ರಕಲಾ ಸಾಮೆತ್ತಡ್ಕ ಈ ದಂಪತಿಗಳ ಪುತ್ರಿ ಈಕೆ. ಮುಂದೆ ಅಹನ ಈಶ್ವರಮಂಗಲ ಮತ್ತು ಅದ್ವೈತ್ ಈಶ್ವರಮಂಗಲ. ಈಶ್ವರಮಂಗಲದ ಅಶೋಕ ಮತ್ತು ಯಶೋಧ ಈ ದಂಪತಿಗಳ ಮಕ್ಕಳಿವರು. ಮುಂದೆ ದಶಕ್ ರೈ ನೆಲ್ಲಿತ್ತಡ್ಕ, ವಿದ್ಯಾ ಮತ್ತು ಪ್ರಸಾದ್ ದಂಪತಿಗಳ ಪುತ್ರ ಈತನು. ಅಶ್ವಿತ್ ಮತ್ತು ಆದಿಶ್ ಈಶ್ವರಮಂಗಲ, ಕೃಷ್ಣ ಮತ್ತು ಕಮಲಾ ಈಶ್ವರಮಂಗಲ ಈ ದಂಪತಿಯರ ಪುತ್ರರು ಇವರು. ಮುಂದೆ ಹಿತೇಶ್ ಚಿಮಿನಿಗುಡ್ಡೆ, ಚಿಮಿನಿಗುಡ್ಡೆಯ ರವಿ ಮತ್ತು ಲೋಲಾಕ್ಷಿ ದಂಪತಿಗಳ ಪುತ್ರ. ಮುಂದೆ ಹಿತೇಶ್ ಚಿಮಿನಿಗುಡ್ಡೆಯ ರವಿ ಮತ್ತು ಲೋಲಾಕ್ಷಿ ದಂಪತಿಗಳ ಪುತ್ರ. ಮುಂದೆ ಸೂರಜ್ ಮತ್ತು ಸಾತ್ವಿಕ್, ಸೂರ್ಯಪ್ರಕಾಶ್ ಮತ್ತು ಸುನೀತಾ ಬಾಣಪ್ಪದವು ಈ ದಂಪತಿಗಳ ಪುತ್ರರು. ಸಾತ್ವಿಕ್ ಅಂಬಟೆಮೂಲೆ, ಪ್ರಶಾಂತ್ ಕುಮಾರ್ ಮತ್ತು ಸವಿತಾ ಅಂಬಟೆಮೂಲೆ ಇವರ ಪುತ್ರ. ಪ್ರಥಮ್ ಉರಿಕ್ಯಾಡಿ, ಮೋಹನ ಮತ್ತು ಪ್ರಜ್ಞಾ ಉರಿಕ್ಯಾಡಿ ದಂಪತಿಗಳ ಪುತ್ರ. ಪ್ರಜ್ವಲ್ ಮೇನಾಲ, ಮೇನಾಲದ ಅಣ್ಣು ಮತ್ತು ಅಶ್ವಿನಿ ದಂಪತಿಗಳ ಪುತ್ರ. ಸುರಜಿತ್ ಬೋರಾ ಅಸ್ಸಾಂ, ರಂಜಿತ್ ಬೋರಾ ಮತ್ತು ಮೂಸವಿ ದಂಪತಿಗಳ ಪುತ್ರ. ದೂರದ ಅಸ್ಸಾಂ ರಾಜ್ಯದಿಂದ ಉದ್ಯೋಗ ಅರಸಿ ಬಂದು ಇಲ್ಲಿ ನೆಲೆಸಿರುವವರು ಇವರು. ನನ್ನ ತಂಡದ ಪ್ರತಿಭೆ ಕೂಡ ಹೌದು. ಸುರಜಿತ್ ಬೋರಾ. ಮುಂದೆ ವಿಶಾಂತ್ ಪಟ್ರೋಡಿ, ದೀಕ್ಷಿತಾ ಮತ್ತು ಸುದೇಶ್ ದಂಪತಿಗಳ ಪುತ್ರ. ಮುಂದೆ ಪ್ರೀತೇಶ್ ಹಿರಿಯಾಣ, ಚಂದ್ರಹಾಸ ಮತ್ತು ಸ್ವಪ್ನ ದಂಪತಿಗಳ ಪುತ್ರ. ಮುಂದೆ ಜಿಶಾನ್ ಹಿರಿಯಾಣ, ಅಶೋಕ ಮತ್ತು ಗುಲಾಬಿ ದಂಪತಿಗಳ ಪುತ್ರ. ಮನ್ವಿತ್ ಹಿರಿಯಾಣ, ಲೋಹಿತ್ ಮತ್ತು ಭವ್ಯ ಹಿರಿಯಾಣ ದಂಪತಿಗಳ ಪುತ್ರ. ಮುಂದೆ ದಿಶಾಂತ್ ಬೆಳ್ಳಿಚಡವು, ವಿನುತಾ ಬೆಳ್ಳಿಚಡವು ಮತ್ತು ಪ್ರಶಾಂತ್ ಇವರ ಪುತ್ರ. ಮುಂದೆ ಜೀವಜ್, ನಾರಾಯಣಗೌಡ ಮತ್ತು ಪಾರ್ವತಿ ದಂಪತಿಗಳ ಪುತ್ರ. ಮುಂದೆ ಮೋಹಲ್ ಮಂಗಳೂರು, ಪ್ರೇಮ ಆರ್ ಮತ್ತು ಹರಿಶ್ಚಂದ್ರ ಗುಣಕರ ಮಂಗಳೂರು ಈ ದಂಪತಿಗಳ ಪುತ್ರ. ನಮ್ಮ ತಂಡದ ಮಕ್ಕಳನ್ನು ಗೌರವಿಸಿದ ಹಿರಿಯರಿಗೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಒಂದು ಹುಡುಗ ಬಾಕಿಯಾಗಿದ್ದಾನೆ, ವೈಷ್ಣವ್ ಸುರುಳಿ ಮೂಲೆ, ಈತ ಸುನೀತಾ ಮತ್ತು ಹರೀಶ್ ದಂಪತಿಗಳ ಪುತ್ರ. ಯಾರಾದರೂ ಬಾಕಿ ಇದ್ದರೆ ಬನ್ನಿ, ಮಕ್ಕಳು ಎದುರು ಬನ್ನಿ, ನೃತ್ಯ ಮಾಡಿ, ವೇದಿಕೆಯಲ್ಲಿ ನೃತ್ಯ ಮಾಡಿ. ಅಯ್ಯಪ್ಪ ಸ್ವಾಮಿಯ ದ್ವಿತೀಯ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಈ ಬೆಳ್ಳಿಚಡವಿನ ನಿರಂತರವಾಗಿ 2 ವರ್ಷ ಸಮರ್ಥ ಕಲಾ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುತ್ತಿರುವಂತಹ ನವೀನ್ ಕುಕ್ಕುಡಲ್ ಮತ್ತು ತೇಜಸ್ವಿನಿ ದಂಪತಿಗಳು ಇವರು ಈ ತಂಡದ ಆಧಾರಗಳು. ಸರ್, ಮೇಡಮ್, ವೇದಿಕೆಗೆ ನಿಮ್ಮನ್ನು ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಪರವಾಗಿ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಾವು ಕೊಡುವಂಥ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಎಂಬುದಾಗಿ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇನೆ. 70 ಮಕ್ಕಳನ್ನು ತರಬೇತುಗೊಳಿಸಿ ನಮ್ಮ ಈ ಬೆಳ್ಳಿಚಡವಿನ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಉನ್ನತ ಮಟ್ಟಕ್ಕೆ ಏರಿಸಿರುವಂತಹ ದಂಪತಿಗಳನ್ನು ನಾವು ಕಿರು ಕಾಣಿಕೆಯನ್ನು ನೀಡುವ ಮುಖಾಂತರ ಅವರನ್ನು ನಾವೀಗ ಸನ್ಮಾನಿಸಿಗೊಳಿಸಲಿಕ್ಕಿದ್ದೇವೆ. ತಾವೆಲ್ಲರೂ ಚಪ್ಪಾಳೆಯ ಮುಖಾಂತರ ಅವರನ್ನು ಆಶೀರ್ವದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಕುಕ್ಕುಡೆಲು ದಂಪತಿಗಳಿಗೆ ನಾವು ಆಭಾರಿಗಳಿಗಿದ್ದೇವೆ. ಇನ್ನು ಮುಂದೆ ಕೂಡ ನಮ್ಮ ಈ ಬೆಳ್ಳಿ ಚಡವಿನಲ್ಲಿ ಕಾರ್ಯಕ್ರಮವನ್ನು ನೀಡುವಂಥ ಸೌಭಾಗ್ಯವನ್ನು ಆ ಶ್ರೀದೇವರು ನೀಡಲಿ ಎಂಬುದಾಗಿ ನಾವು ಸಮಿತಿಯ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ಬಲಾಲಿ, ಗೌರವ ಅಧ್ಯಕ್ಷರಾದಂತಹ ಶ್ರೀ ಚಿನ್ಮಯರಿ ನಡುಬೈಲು, ಕಾರ್ಯದರ್ಶಿಗಳಾದಂತಹ ರಂಜಿತ್ ಸುಳ್ಯ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಕುಕ್ಕುಡೆರ ದಂಪತಿಗಳನ್ನು ಕಿರು ಕಾಣಿಕೆ ನೀಡುವ ಮುಖಾಂತರ ಸನ್ಮಾನಿಸುವಂಥ ಈ ಸುಂದರ ಕಾರ್ಯಕ್ರಮಕ್ಕೆ ಚಪ್ಪಾಳೆ ಮುಖಾಂತರ ನಾವು ಅಭಿನಂದಿಸಬೇಕು.